ಬದ್ರಿಯಾ ಜುಮಾ ಮಸ್ಜಿದ್ ಮುಸ್ಲಿಂ ಜಮಾತ್ ರಿಜಿಸ್ಟರ್ಡ್ 7ನೇ ವಿಭಾಗ ಕೃಷ್ಣಾಪುರ ಇದರ ವತಿಯಿಂದ ಪ್ರಾರಂಭಗೊಂಡ ಬದ್ರಿಯಾ ಮಾಹಿತಿ ಮತ್ತು ಸೇವಾ ಕೇಂದ್ರದ ಉದ್ಘಾಟನೆಯು ಜಮಾತಿನ ಕೇಂದ್ರ ಜುಮಾ ಮಸೀದಿ ವಠಾರದಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಬದ್ರಿಯಾ ಜುಮಾ ಮಸೀದಿಯ ಸಂಯುಕ್ತ ಖಾಜಿಯವರಾದ ಅಲ್ಹಾಜ್ ಇಕೆ ಇಬ್ರಾಹಿಂ ಮುಸ್ಲಿಯಾರವರ ದುವಾದೊಂದಿಗೆ ಪ್ರಾರಂಭಿಸಲಾಯಿತು. ಜುಮಾ ಮಸೀದಿಯ ಖತೀಬರಾದ ಮೌಲಾನಾ ಉಮರ್ ಫಾರೂಕ್ ಸಖಾಫಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷರಾದ ಹಾಜಿ ಅಹಮದ್ ಜಲೀಲ್ ಬದ್ರಿಯಾ ಅವರು ವಹಿಸಿದರು. ಬದ್ರಿಯಾ ಮಾಹಿತಿ ಮತ್ತು ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹಾಜಿ ಬಿಎಂ ಫಾರೂಕ್ ರವರು ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಮಾತಿನ ಮಾಜಿ ಅಧ್ಯಕ್ಷರುಗಳಾದ ಹಾಜಿ ಬಿಎಂ ಹುಸೈನ್, ಹಾಜಿ ಟಿಎಂ ಶರೀಫ್, ಹಾಜಿ ಬಿಎಚ್ ಮೊಹಮ್ಮದ್ ಹಸನ್, ಹಾಜಿ ಪಿಎಂ ಉಸ್ಮಾನ್, ಅಲ್ ಬದ್ರಿಯಾ ಎಜುಕೇಷನಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಬಾಂಬೆ, ಉದ್ಯಮಿಗಳಾದ ಹಾಜಿ ಬಿಎಂ ಇಸ್ಮಾಯಿಲ್, ಹಾಜಿ ಕೆಕೆ ಮುಬಿ, ಹಾಜಿ ಅಮೀರ್ ವೆಲ್ಕಮ್, ಸಾಮಾಜಿಕ ಕಾರ್ಯಕರ್ತ ಜನಾಬ್ ಅಬುಬಕ್ಕರ್ ಕುಳಾಯಿ ಮತ್ತು ಜಮಾತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಜನಾಬ್ ಎಸ್ಎಂ ಹಮೀದ್ ಎಲ್ಲರನ್ನ ಸ್ವಾಗತಿಸಿದರು. ಜನಾಬ್ ಸುಪ್ರೀಂ ಮಯ್ಯದಿ ಧನ್ಯವಾದ ಸಮರ್ಪಿಸಿದರು. ಇದೀಗ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಲಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್.